ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ನೊವೇನದ 7ನೇ ದಿನವನ್ನು ಆಚರಿಸುತ್ತಿದ್ದೇವೆ. ಇಂದಿನ ಧ್ಯಾನದ ವಿಷಯ ಮರುಭೂಮಿಯಲ್ಲೂ ಜೀವಜಲವನ್ನು ಹರಿಸುವೆನು. ದೇವರೊಂದಿಗೆ ಪ್ರೀತಿಯ ಸಂಬಂಧದಲ್ಲಿ ನಮ್ಮ ಆತ್ಮಿಕ ಪ್ರಯಾಣವು ದೇವರ ಕೃಪೆಯ ಮೂಲಕವೇ ಫಲಪ್ರದವಾಗುತ್ತದೆ. ಕೃಪೆ ಎನ್ನುವುದು ದೇವರಿಂದ ದೊರಕುವ ಉಚಿತವಾದ ವರ. ಅದಿಲ್ಲದೆ ನಾವೇನು ಒಳಿತನ್ನು ಮಾಡಲಾರೆವು. ದೇವರ ಕೃಪೆಯಿಂದ ನಮ್ಮ ಜೀವನದಲ್ಲಿ ಸದ್ಗುಣಗಳು ಬೆಳೆದು ಸತ್ಕರ್ಮಗಳು ಹೂವಿನಂತೆ ಅರಳುತ್ತವೆ. ಕೆಲವೊಮ್ಮೆ ದೇವರು ಇನ್ನೂ ಆಳವಾದ ಕೃಪೆಗಳನ್ನು ನೀಡುತ್ತಾರೆ. ಆತ್ಮವನ್ನು ತನ್ನೊಂದಿಗೆ ಇನ್ನೂ ಸಮೀಪದ ಮತ್ತು ಆಂತರಿಕ ಐಕ್ಯತೆಗೆ ಆಕರ್ಷಿಸುತ್ತಾನೆ. ಇಂತಹ ಕೃಪೆಗಳು ದೇವರು ನನ್ನನ್ನು ಹಾತೊರೆಯುವ ಹೃದಯದೊಂದಿಗೆ ಸದಾ ವಾಸಿಸಲು ಸಿದ್ಧನಾಗಿರುವನೆಂಬುದನ್ನು ನಮಗೆ ತಿಳಿಯುತ್ತದೆ. ನಾವು ಕೂಡ ಈ ಪವಿತ್ರ ತೃಷೆಯಲ್ಲಿ ಬೆಳೆಯುತ್ತಾ ದೇವರ ಕೃಪೆಗೆ ಇನ್ನಷ್ಟು ತೆರೆದವರಾಗೋಣ. ಹಾಗೆ ಕರ್ತನನ್ನು ಇನ್ನೂ ಸಮೀಪದಲ್ಲಿ ನೋಡುವ ಭಾಗ್ಯವನ್ನು ಪಡೆಯೋಣ. ಈ ದಿನ ದೇವರ ಸೇವೆಗೆ ಸಿದ್ಧರಾಗುವ ಎಲ್ಲ ಧಾರ್ಮಿಕ ಸಹೋದರ ಮತ್ತು ಭಗಿನಿಯರಿಗಾಗಿ ಪ್ರಾರ್ಥಿಸೋಣ. ಕರ್ತನು ಅನೇಕ ಉದಾರ ಹೃದಯಗಳನ್ನು ಕರೆದು ಬಲಪಡಿಸಿ ಅಭಿಷೇಕಿಸಿ ಅನೇಕರನ್ನು ತನ್ನ ಪ್ರೀತಿಯ ಮಡಿಲಿಗೆ ಕರೆತರುವ ನಿಷ್ಠಾವಂತ ಸಾಧನಗಳನ್ನಾಗಿ ಅವರನ್ನು ರೂಪಿಸಲಿ ಎಂದು ಪ್ರಾರ್ಥಿಸೋಣ. ಕಂಠೆಯ ಮೊಳಗ ನಮ್ಮನ್ನು ಕರೆಯುತ್ತಿದೆ. ಸ್ನೇಹದ ಭೋಜನ ನೀಡಲು ನಮ್ಮನ್ನು ಕೈ ಬೀಸಿ ಕರೆಯುತ್ತಿದೆ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಮುದುಡಿದ ಮನಸ್ಸಿಗೆ ಭರವಸೆಯಾಗಿ ಬಾಳಲಿ ನಾ ಬಂದೆ. ಬಳಲಿದ ಜೀವಕ್ಕೆ ಉಡುಗೊರೆಯಾಗಿ ಹರುಷವನೇ ತಂದೆ. ನನ್ನ ಆತ್ಮದ ಹಸಿವನು ನೀಗಲು ನಿನ್ನ ಸ್ನೇಹವ ನೀಡಿರುವೆ. ನನ್ನ ಪಾಪದ ಕಲೆಗಳ ಅಳಿಸಲು ನಿನ್ನ ರಕ್ತವ ಸುರಿಸಿರುವೆ. ನನ್ನ ಹೃದಯದ ಪ್ರಭು ನೀನೇ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಬಾಲಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ಪ್ರಭುವಿನ ದೀಕ್ಷಾ ಸ್ಥಾನದ ಹಬ್ಬದಂದು ನಾವೆಲ್ಲರೂ ಬಾಲಯೇಸುವಿಗೆ ಗೌರವವನ್ನು ಸಲ್ಲಿಸುತ್ತಾ ಯಾವ ರೀತಿಯಲ್ಲಿ ದೇವರು ಮರುಭೂಮಿಯಲ್ಲಿ ಜೀವ ಜಲವನ್ನು ಸುರಿಸುತ್ತಾರೆ ತರುತ್ತಾರೆ ಎಂಬುವಂಥ ಅಂಶದ ಬಗ್ಗೆ ಧ್ಯಾನಿಸಲು ಬಂದಿದ್ದೇವೆ.
ದೇವರು ನಮಗೆ ಸ್ವಾಭಾವಿಕವಾಗಿ ಆಂತರಿಕವಾಗಿ ಅನೇಕ ರೀತಿಯ ಕೃಪಾವರಗಳನ್ನು ನೀಡಿದ್ದಾರೆ. ಆ ಕೃಪಾವರವು ನಮಗೆ ದೇವರನ್ನು ಪ್ರೀತಿಸಲು, ಪರರನ್ನು ಪ್ರೀತಿಸಲು ಕರೆ ನೀಡುತ್ತದೆ. ಈ ಕೃಪಾವರಗಳನ್ನು ನಮ್ಮದಾಗಿಸಿ ಅದರಂತೆ ಜೀವಿಸಲು ಬೇಕಾದರೆ ನಾವು ನಮ್ಮನ್ನೇ ದೇವರಿಗೆ ಅರ್ಪಿಸಬೇಕು. ಅವರಂತೆ ನಾವು ಪ್ರೀತಿಸಬೇಕು, ಅವರಂತೆ ನಾವು ನಡೆಯಬೇಕು, ಅವರಂತೆ ಅವರ ಹೆಜ್ಜೆಯಲ್ಲಿ ನಾವು ಸೇರಿದಾಗ ಖಂಡಿತವಾಗಿಯೂ ದೇವರು ಕ್ರಿಸ್ತನಿಗೆ ಹೇಳಿದಂತೆ, ಇಗೋ ಈತ ನನ್ನ ಮಗ, ಇವನಲ್ಲಿ ನಾನು ನನ್ನ ಭರವಸೆಯನ್ನು ಇಟ್ಟಿದ್ದೇನೆ ಎಂದು ಹೇಳುತ್ತಾರೆ. ಜ್ಞಾನಸ್ಥಾನದ ಮೂಲಕ ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ, ಕ್ರಿಸ್ತನಂತೆ ದೇವರೊಡನೆ ಒಂದಾಗಿದ್ದೇವೆ. ಆದರೆ ನಮ್ಮ ಪಾಪಮಯ ಜೀವನದ ಮೂಲಕ ಅದೇ ಪ್ರೀತಿಯಿಂದ ದೇವರಿಂದ ದೂರವಾಗಿದ್ದೇವೆ. ಅನೇಕ ಸಲ ನಮ್ಮ ಜೀವನದಲ್ಲಿ ಸಿಕ್ಕಿದಂಥ ಕೃಪಾವರಗಳನ್ನು ಅನುಭವಿಸದೆ, ಆ ಕೃಪಾವರದಿಂದ ಜೀವಿಸದೇ ಇದ್ದಂಥ ಸನ್ನಿವೇಶಗಳನ್ನು ಮನಸ್ಸಿಗೆ ತರುತ್ತಾ ಅದೇ ದೇವರಿಂದ ಪಾಪಕ್ಕೆ ಕ್ಷಮಾಪಣೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ
ಕೊನೆಯನ್ನು ಅಂಗೀಕರಿಸಿರಿ. ಕರ್ತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತ ಜೋರ್ಡ ನದಿಯಲ್ಲಿ ಸ್ಥಾನ ದೀಕ್ಷೆ ಹೊಂದಿದ್ದಾಗ ಪವಿತ್ರಾತ್ಮರು ಅವರ ಮೇಲೆ ಇಳಿದು ಬಂದರು. ಆಗ ನಿಮ್ಮ ಪ್ರಿಯ ಪುತ್ರ ಅವರೇ ಎಂದು ಬಹಿರಂಗವಾಗಿ ನೀವು ಸಾರಿದ್ದೀರಿ. ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ನವ ಜನ್ಮ ತಾಳಿ ನಿಮ್ಮ ದತ್ತು ಮಕ್ಕಳಾದ ನಾವು ಸದಾ ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಲು ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಇಗೋ, ನನ್ನ ದಾಸನು, ನನ್ನ ಆಧಾರ ಪಡೆದವನು, ನನ್ನಿಂದ ಆಯ್ಕೆಯಾದವನು, ನನಗೆ ಪರಮ ಪ್ರಿಯನು. ನೆಲೆಗೊಳಿಸಿರುವೆ ಇವನಲ್ಲಿ ನನ್ನ ಆತ್ಮವನ್ನು, ಅನ್ಯ ರಾಷ್ಟ್ರಗಳಿಗೆ ಸಾರುವನಿವನು ಸಧರ್ಮವನ್ನು. ಆತ ಕೂಗಾಡುವಂಥವನಲ್ಲ, ಕಿರುಚಾಡುವಂಥವನಲ್ಲ. ಹಾದಿ ಬೀದಿಗಳಲ್ಲಿ ಅವನ ಧ್ವನಿ ಕೇಳಿಸುವುದೇ ಇಲ್ಲ. ಮುರಿಯುವುದಿಲ್ಲ ಆತ ಜಜ್ಜಿದ ದಂಟನು, ನಂದಿಸುವುದಿಲ್ಲ ಆತ ಕಳೆಗುಂದಿದ ದೀಪವನು. ತಪ್ಪದೆ ಸಿದ್ಧಿಗೆ ತರುವನಾತ ಸದ್ಧರ್ಮವನು. ಎಡವಿ ಬೀಳನವನು ಎದೆಗುಂದನವನು, ಜಗದಳು ಸ್ಥಾಪಿಸುವ ತನಕ ಸದ್ಧರ್ಮವನು. ಎದುರು ನೋಡುವವು ದ್ವೀಪಾಂತರಗಳು ಆತನ ಧರ್ಮಶಾಸ್ತ್ರವನು. ಸರ್ವೇಶ್ವರ ಸ್ವಾಮಿಯಾದ ನಾನು ಕೈ ಹಿಡಿದು ಕಾದಿರಿಸುವೆನು ನಿನ್ನನ್ನು. ಕರೆದಿಹೆನು ನಿನ್ನನ್ನು ಸದ್ಧರ್ಮ ಸಾಧನೆಗಾಗಿ. ಇತ್ತಿರುವೆನು ನಿನ್ನನ್ನು ಜನರಿಗೆ ಒಡಂಬಡಿಕೆಯಾಗಿ. ನೇಮಿಸಿರುವೆನು ನಿನ್ನನ್ನು ರಾಷ್ಟ್ರಗಳಿಗೆ ಬೆಳಕಾಗಿ. ಕೊಡುವೆ ನೀನು ಕಣ್ಣನ್ನು ಕುರುಡರಿಗೆ, ತರುವೆ ಬಂದಿಗಳನ್ನು ಸೆರೆಯಿಂದ ಹೊರಗೆ. ಕತ್ತಲೆಯ ಕಾರಾಗೃಹದಿಂದ ಅವರನ್ನು ಬೆಳಕಿಗೆ. ಪ್ರಭುವಿನ ವಾಕ್ಯವಿದು. ಸಲ್ಲಲಿ. ದಯಪಾಲಿಸಲಿ ತನ್ನ ಪ್ರಜೆಗೆ ಸುಕ್ಷೇಮವನು. ಸುರಪುತ್ರರೇ, ಪ್ರಭುವಿನ ಸ್ತುತಿ ಮಾಡಿರಿ. ಒಲುಮೆ ಮಹಿಮೆ ಅವನದೇ ಎಂದು ಸಾರಿರಿ. ಸ್ತುತಿಸಿರಿ
ಸ್ತುತಿಸಿರಿ ಆತನ ಶ್ರೀನಾಮ ಮಹಿಮೆಯನು, ಪೂಜಿಸಿರಿ ಪವಿತ್ರಾಂಬರರಾಗಿ ಆತನನು. ದಯ ಪಾಲಿಸಲಿ ತನ್ನ ಪ್ರಜೆಗೆ ಸುಕ್ಷೇಮವನು. ಪ್ರಭು ಆಸೀನನು ಆಗಸದ ಜಲರಾಶಿಗಳ ಮೇಲೆ, ಪ್ರತಿಭಾ ಸ್ವರೂಪನಾದ ದೇವನಿದು. ಗುಡುಗುತ್ತಲೆ ಆತನಾಡಂಬರ, ಧ್ವನಿ ಮೇಘಮಂಡಲದ ಮೇಲೆ. ಪ್ರಭುವಿನ ಧ್ವನಿ ಶಕ್ತಿಯುತ, ಆತನ ಶಬ್ದ ವೈಭವಯುತ. ದಯ ಪಾಲಿಸಲಿ ತನ್ನ ಪ್ರಜೆಗೆ ಸುಕ್ಷೇಮವನು. ದಯ ಪಾಲಿಸಲಿ ತನ್ನ ಪ್ರಜೆಗೆ ಸುಕ್ಷೇಮವನು. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಆಗ ಪೇತ್ರನು ಹೀಗೆಂದು ಉಪದೇಶ ಮಾಡಿದನು, ದೇವರು ಪಕ್ಷಪಾತಿಯಲ್ಲ. ಈಗ ವಿಷಯ ನನಗೆ ಈಗ ಮನದಟ್ಟಾಗಿದೆ. ದೇವರಿಗೆ ಭಯಪಟ್ಟು ಸತ್ಪುರುಷನಾಗಿ ಬಾಳುವವನು ಯಾವ ಜನಾಂಗದವನೇ ಆಗಲಿ, ಅವನು ಅವರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ. ಸಮಸ್ತ ಮಾನವ ಕೋಟಿಯ ಪ್ರಭುವಾದ ಯೇಸು ಕ್ರಿಸ್ತರ ಮುಖಾಂತರ ಶಾಂತಿ ಲಭಿಸುತ್ತದೆ ಎಂಬ ಶುಭ ಸಂದೇಶವನ್ನು ದೇವರು ಇಸ್ರೇಲ್ ಜನಾಂಗಕ್ಕೆ ಸಾರಿದರು. ಈ ವಿಷಯ ನಿಮಗೆ ತಿಳಿದಿದೆ. ಇತ್ತೀಚೆಗೆ ಜುದೇಯ ನಾಡಿನಾದ್ಯಂತ ನಡೆದ ಘಟನೆಗಳು ನಿಮಗೆ ತಿಳಿದೇ ಇರಬೇಕು. ಇವು ನಜರೇತಿನ ಯೇಸುವಿಗೆ ಸಂಬಂಧಪಟ್ಟ ವಿಷಯಗಳು. ಸ್ನಾನ ದೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕೆಂದು ಯೋವಾನನು ಬೋಧಿಸಿದ ನಂತರ ಯೇಸು ತಮ್ಮ ಸೇವಾವೃತ್ತಿಯನ್ನು ಗಲೀಲಿಯದಲ್ಲಿ ಪ್ರಾರಂಭಿಸಿದರು. ಅವರು ಪವಿತ್ರಾತ್ಮರಿಂದಲೂ ದೈವಶಕ್ತಿಯಿಂದಲೂ ಅಭಿಷಕ್ತರಾಗಿದ್ದರು. ದೇವರು ತಮ್ಮೊಡನೆ ಇದ್ದುದರಿಂದ ಅವರು ಎಲ್ಲೆಡೆಯಲ್ಲೂ ಒಳಿತನ್ನು ಮಾಡುತ್ತಾ ಪಿಶಾಚಿ ಪೀಡಿತವರಾದವರನ್ನು ಸ್ವಸ್ಥ ಮಾಡುತ್ತಾ ಸಂಚರಿಸಿದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಷ್ಟರಲ್ಲಿ ಮೇಘವೊಂದು ಅವರನ್ನು ಆವರಿಸಿತು. ಅದರೊಳಗಿಂದ ಈತನು ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ಈತನ ಮಾತಿಗೆ ಕಿವಿಗೊಡಿ ಎಂಬ ವಾಣಿ ಕೇಳಿಸಿತು. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೋಹಾನನಿಂದ ಸ್ಥಾನದೀಕ್ಷೆ ಪಡೆಯಲು ಯೇಸು ಗಲಿಲೆಯದಿಂದ ಹೊರಟು ಜೋರ್ಡನ್ ನದಿಯ ಬಳಿಗೆ ಬಂದರು. ಯೋಹಾನನು ಅವರನ್ನು ತಡೆಯಲೆತ್ನಿಸಿದನು. ನಾನೇ ನಿಮ್ಮಿಂದ ದೀಕ್ಷಾ ಸ್ಥಾನ ಪಡೆಯಬೇಕಿರುವಲ್ಲಿ ನೀವು ನನ್ನ ಬಳಿಗೆ ಬರುವುದೇ ಎಂದನು. ಆದರೆ ಯೇಸು
ಸದ್ಯಕ್ಕೆ ತಡೆಯದಿರು, ನಾವು ದೈವ ನಿಯಮಕ್ಕೆ ತಲೆಬಾಗುವುದು ಒಳ್ಳೆಯಿತು ಎಂದರು. ಯೋಹಾನನು ಅದಕ್ಕೆ ಸಮ್ಮತಿಸಿದನು. ಯೇಸು ಸ್ಥಾನದೀಕ್ಷೆ ಪಡೆದು ನೀರಿನಿಂದ ಮೇಲಕ್ಕೆ ಬಂದದ್ದೇ ಆಕಾಶವು ಪಕ್ಕನೆ ತೆರೆಯಿತು. ದೇವರಾತ್ಮ ಪಾರಿವಾಳದ ರೂಪದಲ್ಲಿ ತಮ್ಮ ಮೇಲೆ ಇಳಿದು ಬಂದು ನೆಲೆಸುವುದನ್ನು ಕಂಡರು. ಆಗ ಆಕಾಶದಿಂದ, ಇವನೇ ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಎಂಬ ದೈವವಾಣಿ ಕೇಳಿಸಿತು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಬಾಲಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಕರ್ತರ ದೀಕ್ಷಾ ಸ್ಥಾನದ ಹಬ್ಬವನ್ನು ಆಚರಿಸುತ್ತೇವೆ. ಪ್ರಭುವಿಗೆ ಈ ದೀಕ್ಷಾ ಸ್ಥಾನದ ಅಗತ್ಯವಿತ್ತೇ? ಅವರು ದೀಕ್ಷಾ ಸ್ಥಾನ ಪಡೆಯಬೇಕಿತ್ತೇ ಎನ್ನುವಂಥ ಪ್ರಶ್ನೆಗಳು ಬರುವುದು ಸರ್ವೇ ಸಾಮಾನ್ಯ. ಅವರು ದೇವರಾಗಿದ್ದರೂ ಕೂಡ ನಮಗೋಸ್ಕರ ನಮ್ಮೊಡನೆ ಒಂದಾಗಲು, ನಮ್ಮ ಜೀವನದಲ್ಲಿ ಪರಿವರ್ತನೆ ತರಲು ಅವರು ಈ ದೀಕ್ಷಾ ಸ್ಥಾನವನ್ನು ಸ್ವೀಕರಿಸುತ್ತಾರೆ. ಈ ಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ ನಮಗೆ ಸಿಗುವಂಥ ಸಂದೇಶ, ನಾವೆಲ್ಲರೂ ದೇವರಿಂದ ಪ್ರೀತಿಸಲ್ಪಟ್ಟ ವ್ಯಕ್ತಿಗಳು. ದೇವರು ಹೇಳುವಂತೆ, ಇಗೋ ನನಗೋಸ್ಕರ ನನ್ನ ಆತ್ಮವನ್ನೇ ನಿನಗೆ ಕೊಡುತ್ತೇನೆ. ಇವರು ಅತಿ ಪ್ರಿಯರು. ಆ ಪ್ರಿಯತೆಯಲ್ಲಿ, ಅವರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳುತ್ತೇವೆ. ಈ ಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಬಾಲಯೇಸುವಿನ ಭಕ್ತಾದಿಗಳಾದ ನಾವೆಲ್ಲರೂ ಮರುಭೂಮಿಯಲ್ಲಿ ಜೀವಜಲ ಹರಡುವುದು, ತರುವುದು ಎನ್ನುವಂತಹ ಸಂದೇಶದ ಮೇಲೆ ನಾವು ಧ್ಯಾನಿಸಲು ಬಂದಿದ್ದೇವೆ. ಮರಳುಗಾಡು ಎಂದರೆ ಏನು? ಮರಳುಗಾಡಿನಲ್ಲಿ ನಾವು ಹೋಗಿದೆ, ಆದರೆ ನಮಗೆ ಕಾಣಸಿಕ್ಕುವುದಾದರೂ ಏನು? ನಮಗೆ ಅಲ್ಲಿ ಜಲವಿರುವುದು ಕಾಣುವುದಿಲ್ಲ. ಬದಲಾಗಿ ಎಲ್ಲಿ ನೋಡಿದರೂ ಕೂಡ ನಮಗೆ ಕಾಣಸಿಕ್ಕುವುದು ಮುಳ್ಳಿನ ಪೊದೆಗಳು, ದೂರ ದೂರ ಒಂದೆರಡು ಗಿಡಗಳು, ಮರಳಿನ ನಾಡು. ಅಲ್ಲಿ ಏನೂ ಬೆಳೆಯುವುದಿಲ್ಲ, ಜೀವವೆನ್ನುವುದು ಕಾಣುವುದೇ ಇಲ್ಲ. ಇಂಥ ಬರಿದಾದ ಜಾಗದಲ್ಲಿ ನಾವು ಆಕ್ಷೇಪಿಸಿ ಏನನ್ನು ನೋಡಲು ಸಾಧ್ಯವೇ? ಮಾನವರಾಗಿ ಖಂಡಿತ ಸಾಧ್ಯವಿಲ್ಲ. ಏಕೆಂದರೆ ಮರಳುಗಾಡು ಯಾವುದಕ್ಕೂ ಉಪಯುಕ್ತವಾದಂಥ ಪ್ರದೇಶವಲ್ಲ. ಆದರೆ ದೇವರ ಕೃಪೆ, ದೇವರ ಅನುಗ್ರಹವಿದ್ದರೆ ಆ ಮರಳುಗೂಡ ಕೂಡ ಜೀವಜಲವಾಗಿ ಪರಿವರ್ತನೆಗೊಳ್ಳುತ್ತದೆ. ಇದೇ ಈ ದಿನದ ಸಂದೇಶವಾಗಿದೆ. ಅನೇಕ ಸಲ ನಾನು ಕೂಡ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಈ ಮರುಭೂಮಿಗೆ ನಾವು ಹೊಂದಿಸಿಕೊಳ್ಳಬಹುದು. ಯಾವಾಗ ನಮ್ಮ ಆಧ್ಯಾತ್ಮಿಕ ಜೀವನ ಮರಳುಗಾಡಿಗಾಗಿ ಪರಿವರ್ತನೆಯಾಗುತ್ತದೆ, ನಾವೆಲ್ಲರೂ ಸ್ವಾಭಾವಿಕ ವಿಜ್ಞಾನದಲ್ಲಿ ನಾವು ಕಲಿಯುವಂಥ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಯುಗದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಈ ಯುಗದಲ್ಲಿ ಏನಾಗುತ್ತಿದೆ, ಎಲ್ಲವೂ ನಮಗೆ ನಮ್ಮ ಕರದಲ್ಲಿ ಸಿಗುತ್ತಾ ಇದೆ. ಎಲ್ಲ ಕೆಲಸಗಳು ಸುಗಮವಾಗಿ ಸಣ್ಣದಾಗಿ ನಾವು ಮಾಡುತ್ತಿದ್ದೇವೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಈ ಯುಗದಲ್ಲಿ ನಾವು ಏನನ್ನು ಯೋಚಿಸುವುದಿಲ್ಲ. ಇದರ ಅನುಭವ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೂ ಆವರಿಸಿದೆ. ಅನೇಕ ಸಲ ಇದರ ಉಪಯೋಗವನ್ನು ಪಡೆದಂಥ ಜನರು ಕೇಳುತ್ತಿದ್ದಾರೆ, ದೇವರು ಇದ್ದಾರೆಯೇ? ಏತಕ್ಕಾಗಿ ಆಧ್ಯಾತ್ಮಿಕ ಜೀವನದಿಂದ ಏನು ಪ್ರಯೋಜನ? ಆಧ್ಯಾತ್ಮಿಕ ಜೀವನದಿಂದ ಒಳಿತಾಗುತ್ತದೆಯೇ ಎನ್ನುವಂತಹ ಅನಿಸಿಕೆ ಇಂದಿನ ಯುಗದಲ್ಲಿ ಬರ್ತಾ ಇದೆ. ಅದೇ ರೀತಿ ಕುಟುಂಬ ಜೀವನದಲ್ಲಿ, ನಮ್ಮ ಪ್ರಾರ್ಥನೆಯ ಜೀವನದಲ್ಲಿ ಅನೇಕ ಬರಡುತನ ಕಾಣುತ್ತಾ ಇದೆ. ನಾವು ಬೇಕಾದಷ್ಟು ಸಮಯ ನಾವು ಉಪಯೋಗಿಸುವ ಉಪಕರಣಗಳಲ್ಲಿ ಕಳೆಯುತ್ತೇವೆ. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ನಮಗೆ ಬೇಕಾದಂಥ ಆಧ್ಯಾತ್ಮಿಕ ಆಸಕ್ತಿಯಲ್ಲಿ ಎಲ್ಲವನ್ನು ನಾವು ಕಳೆದುಕೊಂಡಿದ್ದೇವೆ. ಅನೇಕ ಸಲ ನಾವು ಎಲ್ಲವಿದ್ದು ಏನೂ ಇಲ್ಲದಂತೆ ಜೀವಿಸುವಂತಹ ಪ್ರಸಂಗಗಳು ನಮ್ಮ ಜೀವನದಲ್ಲಿ ಕಾಣಸಿಕ್ಕುತ್ತವೆ. ಆಗಲಿ ಜ್ಞಾನದಲ್ಲಿ, ಆಗಲಿ ನಮ್ಮ ಸಂಬಂಧದಲ್ಲಿ, ಆಗಲಿ ನಾವು ನಡೆಯುವಂಥ ದಾರಿಯಲ್ಲಿ.
ಇಂಥ ಸಂದರ್ಭದಲ್ಲಿ ಈ ದಿನ ಪ್ರಭುವಿನ ದೀಕ್ಷಾ ಸ್ಥಾನ, ಈ ಹಬ್ಬ ಆಡಂಬರ ನಮಗೆ ಕರೆ ನೀಡುತ್ತದೆ. ಏನನ್ನು ದೇವರು ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುತ್ತಾರೆ, ಆ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳಬೇಕು, ಆ ಪ್ರೀತಿಯಲ್ಲಿ ನಾವು ನೆಲೆಸಬೇಕು, ಆ ಪ್ರೀತಿ ನಮ್ಮಲ್ಲಿ ದೃಢವಾಗಿರಬೇಕು. ದೇವರ ಪ್ರೀತಿ ನಮ್ಮನ್ನು ಅವರ ದಾಸರನ್ನಾಗಿ ಕರೆದು ತಮ್ಮ ಮಗನನ್ನಾಗಿ ಸ್ವೀಕರಿಸಿ ತಮ್ಮ ಕೃಪಾವರಗಳನ್ನು ನೀಡುತ್ತಾ ತಮ್ಮ ಆತ್ಮವನ್ನು ನಮಗೆ ನೀಡಿದ್ದಾರೆ, ನಮಗೆ ನೀಡಿ ನಮ್ಮಲ್ಲಿ ಜೀವಿಸುತ್ತಾರೆ ಎನ್ನುವಂಥ ಸಂದೇಶವನ್ನು ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ವಿಶೇಷ ರೀತಿಯಲ್ಲಿ ನಾವು ಆಲಿಸಿದೆವು. ಈ ವಾಚನವು ನಮಗೆ ತಿಳಿಯಪಡಿಸುತ್ತದೆ, ಯಾವಾಗ ದೇವರ ಕೃಪೆ, ದೇವರ ಅನುಗ್ರಹ, ದೇವರ ಆಶೀರ್ವಾದ, ವರಪ್ರಸಾದ ನಮ್ಮ ಜೀವನದಲ್ಲಿ ಇರುತ್ತದೋ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಜೀವನವನ್ನು ಬದಲಾಯಿಸುತ್ತೇವೆ. ಅಂಧಕಾರದಲ್ಲಿ ಬೆಳಕನ್ನು ಮತ್ತು ಕಣ್ಣಿಲ್ಲದಲ್ಲಿ ನಾವು ಕಣ್ಣನ್ನು ಮತ್ತು ಬೆಳಕಿನಲ್ಲಿ ನಾವು ದೇವರನ್ನು ಕಾಣುವಂಥ ಸನ್ನಿವೇಶದಲ್ಲಿ ದೇವರು ನಮ್ಮನ್ನು ಆರಿಸುತ್ತಾರೆ, ಅಭ್ಯಂಗಿಸುತ್ತಾರೆ, ನಡೆಸುತ್ತಾರೆ ಮತ್ತು ನಮ್ಮನ್ನು ನಮ್ಮ ಜ್ಞಾನಸ್ಥಾನದಿಂದ ಅಭ್ಯಂಗಿಸಿದ್ದಾರೆ ಎಂಬುದನ್ನು ನಾವು ಇಂದಿನ ಮೊದಲನೇ ವಾಚನದಲ್ಲಿ ನಾವು ಧ್ಯಾನಿಸಿದೆವು. ಮತ್ತು ಈ ರೀತಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ದೇವರನ್ನು ಹೊಂದಿಕೊಂಡು ದೇವರ ಸಂಬಂಧವನ್ನು ಬೆಳೆಸಿ ದೇವರ ಪ್ರೀತಿಯಲ್ಲಿ ಬೆರೆಯುವಂಥ ಸಂದರ್ಭದಲ್ಲಿ ಇಂದಿನ ಎರಡನೇ ವಾಚನದಲ್ಲಿ ನಾವು ಆಲಿಸಿದೆವು. ಪ್ರೇಷಿತರಿಗೆ ಬರೆದಂತಹ ಕೃತ್ಯದಲ್ಲಿ ಅವರು ಹೇಳುತ್ತಾರೆ, ದೇವರು ಯಾರಿಗೂ ಬೇರೆ ರೀತಿಯಲ್ಲಿ ನಡೆಸುವುದಿಲ್ಲ. ಅವರ ಕಣ್ಣ ಮುಂದೆ ನಾವೆಲ್ಲರೂ ಸಹೋದರರು, ಅವರು ಯಾರಿಗೂ ಯಾವ ರೀತಿಯಲ್ಲಿ ದ್ವೇಷಿಸುವುದಿಲ್ಲ, ಬದಲಾಗಿ ಎಲ್ಲರನ್ನು ಸರ್ವರನ್ನು ಒಂದಾಗಿಸುತ್ತಾರೆ ಮತ್ತು ಸರ್ವರನ್ನು ಒಂದಾಗಿಸುವ ವ್ಯಕ್ತಿಯಾಗಿದ್ದಾರೆ ಪ್ರಭು ಯೇಸು ಕ್ರಿಸ್ತರು. ಏಕೆಂದರೆ ಅವರ ಮೂಲಕವೇ ನಮಗೆ ಅನುಗ್ರಹ, ಕೃಪಾ, ಅವರ ಬೇಕಾದಂಥ ಆಶೀರ್ವಾದ ನಮಗೆ ಲಭಿಸಿದೆ. ಆದುದರಿಂದ ಪ್ರಭು ಕ್ರಿಸ್ತರು ಆ ವರವನ್ನು, ಕೃಪಾವರಗಳನ್ನು ನೀಡುವಂತಹ ದೇವರಾಗಿದ್ದಾರೆ ಮತ್ತು ಎಲ್ಲರಿಗೂ ಬೇಕಾದಂಥ ಅನುಗ್ರಹವನ್ನು ಅವರು ನೀಡುತ್ತಾರೆ ಎಂದು ಇಂದಿನ ಎರಡನೆಯ ವಾಚನದಲ್ಲಿ ನಾವು ಆಲಿಸಿದೆವು. ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು ಯಾವ ರೀತಿಯಲ್ಲಿ ಪ್ರಭು ಕ್ರಿಸ್ತರು ತನ್ನ ತಂದೆಯಾದ ದೇವರ ಅನುಗ್ರಹವನ್ನು, ಕೃಪಾವರವನ್ನು ಸ್ವೀಕರಿಸಲು, ಜ್ಞಾನಸ್ಥಾನವನ್ನು ಪಡೆಯಲು ಸ್ಥಾನಿಕ ಯೋಹಾನನ ಹತ್ರ ಹೋಗುತ್ತಾರೆ. ಸ್ಥಾನಿಕ ಯೋಹಾನನ ಹೇಳುತ್ತಾರೆ, ನನ್ನ ಹತ್ತಿರ ಬರುವುದು ಬೇಡ, ಏಕೆಂದರೆ ನೀವು ನನಗಿಂತ ಶ್ರೇಷ್ಠರು, ನೀವು ಮಹೋನ್ನತರು, ನನಗೆ ನೀವು ಸ್ಥಾನ ದೀಕ್ಷೆಯನ್ನು ಕೊಡಬೇಕಾದವರು, ಆದರೆ ನೀವು ನನ್ನಡೆಗೆ ಬರುವುದೇ. ಇದರ ಮೂಲಕ ಪ್ರಭು ಕ್ರಿಸ್ತರು ತಮ್ಮ ನಮ್ರತೆಯನ್ನು ಮಾನವ ಜೀವನದ ಮೂಲಕ ತೋರಿಸುತ್ತಾರೆ. ಅನೇಕ ಸಲ ನಾವು ಅಹಂಕಾರದಲ್ಲಿ ತುಂಬಿ ತುಳುಕುದುಂಟು. ಏತಕ್ಕಾಗಿ, ಯಾವುದಕ್ಕಾಗಿ ನಾನು ನನ್ನನ್ನೇ ತಗ್ಗಿಸಬೇಕು, ಏತಕ್ಕಾಗಿ ಪರರಿಗೆ ಹೋಗಬೇಕು? ಪ್ರಭು ಕ್ರಿಸ್ತರು ತೋರಿಸಿಕೊಡುತ್ತಾರೆ, ಕೃಪಾವರಗಳನ್ನು ಪಡೆಯಲು, ದೇವರ ಆಶೀರ್ವಾದ ಅನುಗ್ರಹವನ್ನು ಪಡೆಯಲು ನಾವು ನಮ್ಮನ್ನೇ ತಗ್ಗಿಸಿಕೊಳ್ಳಬೇಕು. ಆ ಅನುಗ್ರಹದಿಂದ ಮಾತ್ರ ನಾವು ದೇವರ ವರಪ್ರಸಾದ ಇಳಿದು ಬರುತ್ತದೆ. ಮತ್ತು ಪ್ರಭು ಕ್ರಿಸ್ತರು ಸ್ಥಾನ ದೀಕ್ಷೆಯನ್ನು ಪಡೆದು ನೀರಿನಿಂದ ಮೇಲೆ ಬಂದ ತಕ್ಷಣ ಆಕಾಶವು ತೆರೆಯಿತು. ಆ ಆಕಾಶದಿಂದ ಪವಿತ್ರಾತ್ಮರು ಅವರ ಮೇಲೆ ಇಳಿದು ಬಂದುತ್ತಾರೆ. ಮತ್ತು ಅವರು ಇಳಿದು ಬಂದ ಸಂದರ್ಭದಲ್ಲಿ ಅಲ್ಲಿದ್ದಂಥ ಜನರಿಗೆ ಅರಿವಾಗುತ್ತದೆ, ಇವರೇ ಪರಮ ಶ್ರೇಷ್ಠರು. ಮತ್ತು ದೇವರ ವಾಕ್ಯ ಕೇಳುತ್ತದೆ, ಇವನು ನನಗೆ ಅತಿ ಪ್ರಿಯನು, ನನ್ನ ಪುತ್ರನು, ಪರಮ ಪ್ರಿಯನು, ಅಪಾರ ಮೆಚ್ಚುಗೆಗೆ ಪಾತ್ರನಾದವನು ಎನ್ನುವಂಥ ವಾಣಿ ಕೇಳಿಸುತ್ತದೆ. ಈ ವಾಣಿ ಆಗಿದೆ ದೇವರು ನಮಗೆ ನೀಡಿದಂಥ ಅನುಗ್ರಹ, ಕೃಪಾವರ. ಆ ಕೃಪಾವರದಿಂದ, ಆ ಪ್ರಭುವಿನ ಪ್ರಸನ್ನತೆಯಿಂದ ನಮ್ಮ ಜೀವನ ಪುನೀತವಾಗುತ್ತದೆ. ಮತ್ತು ಈ ಪ್ರಸನ್ನತೆಯು ನಮಗೆ ಒಂದು ದೀಪವಾಗುತ್ತದೆ. ಹಾಗಾದರೆ ಆ ದೇವರ ಕೃಪೆ ಎಂಬುದು ಏನು? ಯಾವ ರೀತಿಯಲ್ಲಿ ಅವರ ಕೃಪೆಯನ್ನು ನಮ್ಮ ಆತ್ಮದಲ್ಲಿ ಬೆಳೆದು ನಮ್ಮಲ್ಲಿ ಜೀವಿಸಿ ಆ ಕೃಪೆಯಲ್ಲಿ ಬೆಳೆಯಬೇಕೆಂಬುದನ್ನು ಶಿಲುಬೆಯ ಸಂತ ಯೋಹಾನರು ಸ್ಪಷ್ಟವಾಗಿ ತಮ್ಮ ಬೋಧನೆಯ ಮೂಲಕ, ತಮ್ಮ ಜೀವನದ ಮೂಲಕ ನಮಗೆ ತೋರ್ಪಡಿಸುತ್ತಾರೆ. ಹಾಗಾದರೆ ಶಿಲುಬೆಯ ಸಂತ ಯೋಹಾನರು ನಮಗೆ ದೇವರ ಕೃಪಾವರದ ಬಗ್ಗೆ ಹೇಳುವುದಾದರೂ ಏನು? ಯಾವ ರೀತಿಯಲ್ಲಿ ಆ ಕೃಪವರವು ನಮಗಾಗುತ್ತದೆ, ಯಾವ ರೀತಿಯಲ್ಲಿ ಆ ಕೃಪವರದಿಂದ ನಾವು ಜೀವಿಸುತ್ತೇವೆ ಎಂಬುದನ್ನು ನಾವು ನೋಡುವುದಾದರೆ ಅವರು ಹೇಳುತ್ತಾರೆ, ದೇವರ ಕೃಪವರವನ್ನು ಪ್ರತಿಯೊಬ್ಬ ದೇವರ ಮಗುವಿಗೆ ಜ್ಞಾನಸ್ಥಾನದ ಮೂಲಕ ನಮ್ಮ ಅಂತರಂಗದಲ್ಲಿ, ನಮ್ಮ ಜೀವನದಲ್ಲಿ ನೀಡಲಾಗಿದೆ. ಮತ್ತು ಸ್ಥಾನಿಕ ಶಿಲುಬೆ ಸಂತ ಯೋಹಾನರು ಹೇಳುತ್ತಾರೆ, ಎರಡು ವಿಧದಲ್ಲಿ ಈ ಕೃಪಾವರಗಳನ್ನು ನಮಗೆಲ್ಲರಿಗೂ ನೀಡಲಾಗಿದೆ.
ಮೊದಲನೇದಾಗಿ ಸಹಜ ಅಥವಾ ಸ್ವಾಭಾವಿಕವಾದಂಥ ಕೃಪಾವರ. ಆ ಸ್ವಾಭಾವಿಕ ಕೃಪಾವರ ಏನು? ನಾವು ಇರುವ ಸ್ವಭಾವದಲ್ಲೇ ದೇವರ ಆಶೀರ್ವಾದ, ಅವರ ಅನುಗ್ರಹ ನಮಗೆ ಲಭಿಸಿದೆ. ಅಂತ ಅನುಗ್ರಹ, ಅಂತ ಕೃಪೆ ಏನು? ನಮ್ಮಲ್ಲಿರುವಂಥ ಬುದ್ಧಿವಂತಿಕೆ, ನಮ್ಮಲ್ಲಿರುವಂಥ ವಿವೇಕ, ನಮ್ಮಲ್ಲಿರುವಂಥ ತಾಳ್ಮೆಯ ಒಂದು ಜೀವನ, ಕರುಣೆಯ, ಮಮತೆಯ, ಪ್ರೀತಿಯ ಜೀವನ, ನಾವು ನಡೆಯುವ ಹಾದಿ, ನಮ್ಮ ಜೀವನದಲ್ಲಿ ನಮಗೆ ಬೇಕಾದ ಅಂಶಗಳನ್ನು ನೀಡಿ ಅದರಿಂದ ಜೀವಿಸುವಂಥ ಒಂದು ಅವರ ಆಶೀರ್ವಾದ, ಅವರ ಕೊಡುಗೆ ಅದಾಗಿದೆ. ಸ್ವಾಭಾವಿಕವಾಗಿ ನಮಗೆ ನೀಡಿದಂಥ ಕೃಪೆ ಅದು ನಮಗಿದೆಯೇ? ನಮ್ಮ ಜೀವನದಲ್ಲಿ ಆ ಕೃಪೆಯಿಂದ ಜೀವಿಸುತ್ತಿದ್ದೇವೆಯೇ? ಅನೇಕ ಸಲ ಜೀವಿಸುತ್ತಿದ್ದೇವೆ, ಹೌದು. ಅನೇಕ ಸಲ ಅನೇಕ ರೀತಿಯಲ್ಲಿ ಒಳಿತನ್ನು ಮಾಡುತ್ತೇವೆ. ಆ ಒಳಿತನ್ನು ಮಾಡುವ ಕೃಪೆಯೇ ನಮ್ಮ ಸ್ವಾಭಾವಿಕವಾಗಿ ದೇವರು ನೀಡಿದಂಥ ಕೃಪೆ. ಶಿಲುಬೆ ಸಂತ ಯೋಹನರು ಹೇಳುವಂಥ ವಾಕ್ಯಗಳು. ಮತ್ತು ಆ ಕೃಪೆ ನಮ್ಮಲ್ಲಿದ್ದರೆ ನಾವು ಪರರ ಬಗ್ಗೆ ಯೋಚಿಸುತ್ತೇವೆ. ಇದನ್ನೇ ಕೋಲ್ಕತ್ತಾದ ತೆರೇಸರವರು ಮಾಡಿದರು. ಅನೇಕ ಸಂತರು ತಮ್ಮ ಜೀವನದಲ್ಲಿ ಮಾಡಿದರು. ತನ್ನತನ್ನು ಬಯಸದೆ ಪರರ ಒಳಿತನ್ನು ದೇವರ ಕೃಪೆಯಿಂದ ಪರರಿಗೆ ಸೇವೆ ಸಲ್ಲಿಸಲು, ಬೇರೆಯವರಿಗೆ ನೀಡಲು ತಮ್ಮ ಜೀವನವನ್ನು ಸಮರ್ಪಿಸಿದರು. ಆ ಕೃಪೆಯು ನಮ್ಮದಾಗಬೇಕು ಮತ್ತು ಆ ಸ್ವಾಭಾವಿಕ ಕೃಪೆಯಿಂದ ನಾವು ದಿನಾಲೂ ಜೀವಿಸಬೇಕು. ಆದರೆ ಶಿಲುಬೆ ಸಂತ ಯೋಹನರು ಹೇಳುತ್ತಾರೆ, ಈ ಕೃಪೆ ಕೊಳ್ಳಬೇಕಾದರೆ ನಾವು ವಿನಯತೆಯಿಂದ ನಡೆಯಬೇಕು. ವಿನಯತೆಯ ಮೂಲಕ ಮಾತ್ರ ದೇವರು ನಮಗೆ ಪ್ರತಿಫಲವನ್ನು ನೀಡುತ್ತಾರೆ. ಮತ್ತು ಆ ಪ್ರತಿಫಲವನ್ನು ಪಡೆದಂಥ ವ್ಯಕ್ತಿಗಳೆಲ್ಲ ಹೂಗಳು ಅರಳುವ ರೀತಿಯಲ್ಲಿ ಅದನ್ನು ಪರರಿಗೆ ಹಂಚುತ್ತಾರೆ. ಆ ಹೂಗಳು ಅರಳುವುದು ಹೇಗೆ? ಅನೇಕ ಸಲ ಬಿಸಿಲಿನಿಂದ, ಬೇಗೆಯಿಂದ ಅದು ಅನೇಕ ಸಲ ಹೂಗಳು ಹಾಳಾಗಿ ಹೋಗಬಹುದು. ಆದರೆ ನಮಗೆ ನೀಡಿದಂಥ ವರಗಳು, ನಾವು ದೇವರೊಡನೆ ಒಂದಾಗಿ ಜೀವಿಸಿ ಅದರಂತೆ ನಡೆದರೆ ಖಂಡಿತವಾಗಿಯೂ ಅದು ಹೂವಾಗಿ ಅರಳುತ್ತದೆ, ನಮ್ಮ ಜೀವನವನ್ನು ಬದಲಾಯಿಸುತ್ತದೆ ಎಂದು ಹೇಳುತ್ತಾರೆ. ಮತ್ತು ಎರಡನೇದಾಗಿ ಅವರು ಹೇಳುತ್ತಾರೆ, ಈ ಅನುಗ್ರಹವನ್ನು, ಕೃಪಾವರಗಳನ್ನು ಯಾರು ದೇವರಿಗಾಗಿ ದಣಿಯುತ್ತಾರೋ, ದೇವರಿಗಾಗಿ ಆಶಿಸುತ್ತಾರೆ ಅಂಥವರಿಗೆ ಮಾತ್ರ ನೀಡಲಾಗುವುದು. ಯಾರಿಗೆ ನೀಡುವಂತಹ ಇವರ ಪ್ರಸಾದ? ನಾವು ದೇವರನ್ನು ಹುಡುಕಿದಾಗ, ಅವರೊಡನೆ ಒಂದಾಗಿದ್ದಾಗ, ಅವರ ಸಂಬಂಧವನ್ನು ಬೆಳೆಸಿದಾಗ ಮಾತ್ರ ಆ ಅನುಗ್ರಹ ನಮಗೆ ಸಿಗುತ್ತದೆ. ಮೂರನೇದಾಗಿ ಅವರು ಹೇಳುತ್ತಾರೆ, ಈ ಅನುಗ್ರಹವನ್ನು ದೇವರೊಡನೆ ಸಂಬಂಧವನ್ನು ಬೆಳೆಸಲು. ಯಾವ ರೀತಿಯಾದಂಥ ಸಂಬಂಧ? ಯಾವ ರೀತಿಯಲ್ಲಿ ನಮ್ಮ ಆತ್ಮವು ಪರಮಾತ್ಮನಲ್ಲಿ ಒಂದಾಗಲು ಆತೊರೆಯುತ್ತದೆ, ಅಂಥ ಸಂದರ್ಭದಲ್ಲಿ ಆ ಕೃಪಾವರ ನಮಗೆ ಲಭಿಸುತ್ತದೆ. ಆ ಕೃಪಾವರಗಳನ್ನು ನಮ್ಮ ಆತ್ಮವು ಪರಮಾತ್ಮನೊಡನೆ ಒಂದಾಗುವಂತಹ ಒಂದು ಪ್ರಸನ್ನತೆಯನ್ನು ಶಿಲುಬೆ ಸಂತ ಯೋಹನರು ಹೇಳುತ್ತಾರೆ. ಒಂದು ಬೆಂಕಿಯು ಯಾವ ರೀತಿಯಲ್ಲಿ ಸುಡುವಂಥ ಸೌದೆಯನ್ನು ಒಡ್ಡಾಗುತ್ತದೋ ಅದೇ ರೀತಿ ನಮ್ಮ ಜೀವನ, ಆ ಕೃಪೆಯು ನಮಗೆ ಲಭಿಸುತ್ತದೆ ಮತ್ತು ಆ ಕೃಪೆಯಲ್ಲಿ ನಾವು ಜೀವಿಸಬೇಕು ಎಂಬುದಾಗಿ ಹೇಳುತ್ತಾರೆ. ನಾಲ್ಕನೇದಾಗಿ ಹೇಳುತ್ತಾರೆ, ನಾವು ಸಂಪೂರ್ಣ ಕೃಪೆಯಲ್ಲಿ ಒಂದಾಗಬೇಕು. ಆ ಸಂಪೂರ್ಣತೆ ಎಂಬುದು ದೇವರಲ್ಲಿ ನಾವು ವಿಲೀನನಾಗುವುದು, ದೇವರೊಡನೆ ಒಂದಾಗುವುದು, ದೇವರೊಡನೆ ಒಂದಾಗಿ ಜೀವಿಸುವುದು. ಇದಾಗಿದೆ ನಮ್ಮ ಪ್ರಸಂಗ. ಹಾಗಾದರೆ ಇದು ಸ್ವಾಭಾವಿಕವಾದಂಥ ಒಂದು ಕೃಪೆಯಾಗಿದೆ. ಎರಡನೇದಾಗಿ ಅವರು ಹೇಳುತ್ತಾರೆ, ಅತೀಂದ್ರಿಯ ಕೃಪೆ ಅಥವಾ ಸೂಪರ್ ನ್ಯಾಚುರಲ್ ಗ್ರೇಸ್. ಅದು ಯಾರಿಗೆ ಲಭಿಸುತ್ತದೆ? ಅದು ನಮಗಿದೆಯೇ? ಅದರೊಡನೆ ಜೀವಿಸುತ್ತೇವೆಯೋ ಎಂಬುದಾಗಿ ಹೇಳುವುದಾದರೆ ಶಿಲುಬೆ ಸಂತ ಯೋಹನರು ಹೇಳುತ್ತಾರೆ, ಈ ಅತೀಂದ್ರಿಯ ಕೃಪೆ ಕೇವಲ ಕೆಲವರಿಗೆ ಸಿಗುತ್ತದೆ. ಅವುಗಳೇ ಯಾವುದು? ದರ್ಶನಗಳನ್ನು ನೋಡುವುದು, ಒಬ್ಬ ವ್ಯಕ್ತಿ ಎರಡು ಜಾಗದಲ್ಲಿ ಕಾಣುವುದು, ನಮಗೆ ಬೇಕಾದಂಥ ಕಣ್ಣೀರು ನಮಗೆ ಬರುವುದು, ದೇವರ ಸಂದೇಶವನ್ನು ಸಾರುವಂತಹ ವರಪ್ರಸಾದ, ರೋಗಿಗಳಿಗೆ ಸ್ವಸ್ಥ ಮಾಡುವಂತಹ ಒಂದು ಗುಣ ಅಥವಾ ನಮಗೆ ಬೇಕಾದಂತಹ ವರಪ್ರಸಾದ ಮತ್ತು ಪ್ರವಾದನೆ ಮಾಡುವಂತಹ ಈ ಪ್ರಸಾದಗಳು. ಇದನ್ನು ಯಾರಿಗೆ ಕೊಡುತ್ತಾರೆ? ಸಂತ ಭಕ್ತರು ಇದನ್ನು ಸ್ವೀಕರಿಸಿದರು. ಅವಿಲದ ಸಂತ ತೆರೇಸನವರು ತಾವು ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಗಾಳಿಯಲ್ಲಿ ಮೇಲಕ್ಕೆತ್ತಲ್ಪಟ್ಟು ಅವರು ತೋರಿಸುತ್ತಿದ್ದರು ವಿಶೇಷವಾದ ಗುಣ. ಪಾದ್ರೋ ಪ್ರಿಯೋ ಅವರು ತಮ್ಮ ಜೀವನದಲ್ಲಿ ಎರಡು ಜಾಗದಲ್ಲಿ ಒಂದೇ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು. ಅವರು ದೇವರು ನೀಡಿದಂಥ ಅವರ ಪ್ರಸಾದ. ಶಿಲುಬೆ ಸಂತ ಯೋಹನರು ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಅತ್ಯಂತ ಉತ್ತುಂಗವನ್ನು ಪಡೆದಂಥ ಸಂದರ್ಭದಲ್ಲಿ ಅವರು ಅವಿಲದ ಸಂತ ತೆರೇಸಮ್ಮನವರು ಮತ್ತು ಅವರು ಒಟ್ಟಾಗಿ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಅವರು ಗಾಳಿಯಲ್ಲಿ ಇರುವುದನ್ನು ಕಾಣುತ್ತಾರೆ. ಇದಾಗಿದೆ ಅತೀಂದ್ರಿಯ ಅಥವಾ ದೇವರು ವಿಶೇಷ ರೀತಿಯಲ್ಲಿ ನೀಡುವಂಥ ಕೃಪಾ ಪ್ರಸಾದ. ಇದನ್ನು ನಾವು ಸ್ವೀಕರಿಸಿ ನಾವು ಜೀವಿಸಬೇಕು.
ಮತ್ತು ಈ ವರಪ್ರಸಾದದಿಂದ ಕೃಪಾವರದಲ್ಲಿ ಜೀವಿಸಬೇಕಾದರೆ ಮತ್ತು ಅದನ್ನು ಜೀವಿಸಿದೆ ಆದರೆ ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಬೆಳೆಸಬಹುದು. ಮೊದಲನೇದಾಗಿ ನಾವು ಈ ರೀತಿಯಂಥ ಕೃಪಾವರಗಳನ್ನು ನಮ್ಮ ಜೀವನದಲ್ಲಿ ಅನುಭವಿಸಬೇಕಾದರೆ ನಮ್ಮ ಆತ್ಮದ ದಾಹವನ್ನು ಗುರುತಿಸಬೇಕು. ಈ ದಿನ ನಮ್ಮ ಆತ್ಮದ ದಾಹವೇನು? ಅನೇಕ ಸಲ ಪ್ರಾಪಂಚಿಕ ವಸ್ತುಗಳು, ನಮ್ಮ ವ್ಯಾಮೋಹ, ನಮ್ಮ ಸಂತೋಷ, ಆನಂದ. ಇದಾದರೆ ಖಂಡಿತವಾಗಿಯೂ ದೇವರ ಕೃಪೆ ನಮಗೆ ಲಭಿಸೋದು. ನಾವು ದೇವರಿಗೆ ದಾಹಗೊಳ್ಳಬೇಕು, ದೇವರಲ್ಲಿ ಪ್ರಾರ್ಥಿಸಬೇಕು. ಆಗ ಮಾತ್ರ ನಾವು ನಮ್ಮ ದಾಹವನ್ನು ತೀರಿಸಲು ಸಾಧ್ಯ. ಎರಡನೇದಾಗಿ ನಾವು ದೇವರ ಪ್ರೀತಿಯನ್ನು, ಅವರ ಕೃಪೆಯನ್ನು ಸ್ವೀಕರಿಸಲು ನಮಗೆ ನಮ್ಮ ಜೀವನದಲ್ಲಿ ಜಾಗವನ್ನು ನೀಡಬೇಕು. ಅನೇಕ ಸಲ ನಾವು ಬೇಕಾದಷ್ಟು ಸಮಯವನ್ನು ನಮಗೆ ಬೇಕಾದಂಥ ಅಗತ್ಯ ವಸ್ತುಗಳಿಗೆ ನಾವು ನೀಡುತ್ತೇವೆ. ನಮ್ಮ ಹೃದಯದಲ್ಲಿರುವಂತಹ ಆ ದೇವರಿಗೆ ಸ್ಥಾನವಿದೆಯೇ? ನಮ್ಮ ಹೃದಯದಲ್ಲಿ ಅವರ ಅನುಗ್ರಹ ಸೇರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆಯೇ? ನಮ್ಮ ಜೀವನದಲ್ಲಿ ಜಾಗವಿದೆಯೇ ಎಂಬುದನ್ನು ನಾವು ಧ್ವನಿಸಬೇಕು. ದೇವರಿಗೆ ನಮ್ಮ ಜಾಗವನ್ನು ನೀಡಿದರೆ ನಮ್ಮ ಜೀವನ ಬದಲಾಗುತ್ತದೆ. ಮೂರನೇದಾಗಿ ನಮ್ಮ ಜೀವನದಲ್ಲಿ ವಿನಯತೆಯನ್ನು ಸ್ವೀಕರಿಸಬೇಕು. ಏಕೆಂದರೆ ವಿನಯತೆಯಲ್ಲಿ ಮಾತ್ರ ಆ ದೇವರ ಕೃಪಾವರಗಳನ್ನು ಸ್ವೀಕರಿಸಲು ಸಾಧ್ಯ. ಆ ವಿನಯತೆ ಪರರಿಗೆ ಸ್ಥಾನ ನೀಡಿ ಪರರನ್ನು ಪ್ರೀತಿಸಲು, ಕ್ಷಮಿಸಲು ನಮಗೆ ಬೇಕಾದಂಥ ಕೃಪಾವರನ್ನು ನೀಡುತ್ತದೆ. ಇದರಲ್ಲಿ ನಾವು ಮುನ್ನಡೆಯಬೇಕು. ಮತ್ತು ನಾಲ್ಕನೇದಾಗಿ ನಾವು ಕೃಪಾವರಗಳನ್ನು ಪರರಿಗೆ ಹಂಚಿಕೊಳ್ಳಬೇಕು, ಪರರನ್ನೇ ಕೊಡಬೇಕು. ಪರರಿಗೆ ಹಂಚಿಕೊಳ್ಳಬೇಕಾದ್ರೆ ಯಾವ ರೀತಿಯಲ್ಲಿ ನಡೆಯಬೇಕು? ಮೊದಲನೇದಾಗಿ ನಮ್ಮ ಜೀವನ ಪ್ರಾರ್ಥನೆಯ ಮೇಲೆ ನಮ್ಮ ಜೀವನವನ್ನು ನಾವು ವೃದ್ಧಿಸಬೇಕು. ಎರಡನೇದಾಗಿ ತ್ಯಾಗಮಯ ಜೀವನ ನಮ್ಮದಾಗಬೇಕು. ಮೂರನೇದಾಗಿ ನಾವು ಪರರನ್ನು ಕ್ಷಮಿಸಬೇಕು ಮತ್ತು ಒಟ್ಟಾಗಿ ಜೀವಿಸಬೇಕು. ಹೀಗೆ ಮಾಡಿದರೆ ಮಾತ್ರ ದೇವರ ಕೃಪಾವರ, ಅವರು ನೀಡುವಂಥ ಆಶೀರ್ವಾದ ನಮ್ಮಲ್ಲಿ ಬೆಳೆಸುತ್ತದೆ. ಹಾಗಾದರೆ ಈ ದಿನ ಶಿಲುಬೆಯ ಸಂತ ಯೋಹಾನರನ್ನು ನಾವು ಗೌರವಿಸಿ ಈ ನೊವೇನ ದಿನಗಳಲ್ಲಿ ಇರುವಂಥ ಸಂದರ್ಭದಲ್ಲಿ ಅದೇ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ. ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಬದಲಾವಣೆ ಆಗಲಿ. ನಮ್ಮ ಜೀವನದಲ್ಲಿ ದೇವರು ನೀಡುವಂಥ ಅನುಗ್ರಹವನ್ನು ನಾವು ಸ್ವೀಕರಿಸುತ್ತಾ ಅವರು ನೀಡಿದ ಕೃಪೆಯಿಂದ ನಮ್ಮ ಜೀವನವು ಆಧ್ಯಾತ್ಮಿಕವಾಗಿ ಬೆಳೆಯಲಿ. ನಮ್ಮ ಕುಟುಂಬವು ದೇವರ ಆಶೀರ್ವಾದದಿಂದ ತುಂಬಲಿ ಮತ್ತು ನಾವು ಕೂಡ ಸದಾ ಕೃಪೆಯಲ್ಲಿ ಜೀವಿಸುವಂಥ ಕೃಪಾವರಗಳನ್ನು ನಮಗೆಲ್ಲರಿಗೂ ನೀಡಲಿ ಎಂದು ವಿಶೇಷ ರೀತಿಯಲ್ಲಿ ಇಂದಿನ ಈ ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಆಮೇನ್. ಅದೇ ರೀತಿ ಈ ದಿನ ನಾವು ನಮ್ಮ ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ಈ ಧಾರ್ಮಿಕ ಸಭೆಯಲ್ಲಿ ಈ ದಿನಗಳಲ್ಲಿ ದೈವ ಕರೆ ವಿರಳವಾಗಿದೆ. ಆ ಧರ್ಮಕರೆಗೆ ಅನೇಕ ಜನರು ಮುಂದೆ ಬರಲಿ. ನಮ್ಮ ಯುವತಿಯರು ಬಂದು ಧರ್ಮಸಭೆಗೆ ಬೇಕಾದ ಸಹಾಯವನ್ನು ನೀಡಲಿ ಮತ್ತು ಅವರು ಕೂಡ ದೇವರ ಕೃಪೆಯಿಂದ ತುಂಬಲಿ ಎಂದು ವಿಶೇಷ ರೀತಿಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಆಮೇನ್. ನಾವೆಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸದ ಪ್ರಮಾಣವನ್ನು ಹೇಳೋಣ. ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಪರಲೋಕದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮನಲ್ಲಿ ಮನುಷ್ಯರಾದರು. ಪೊಂಟಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗೆ ಸಿಲುಕಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೇ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಇದನ್ನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರವೇ ಮಾತನಾಡಿದ ಇವರು ಪಿತ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾಸ್ಥಾನ ಇರುವುದೆಂದು ನಂಬಿಸುತ್ತೇನೆ. ಮೃತರ ಪುನರುತ್ಥಾನವನ್ನು,
ಬರಲಿರುವ ಮರುಲೋಕವನ್ನು ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ಕೃಪಾವರ ನಮಗೆ ಬೇಕಾದರೆ ನಮ್ಮನ್ನೇ ದೇವರಿಗೆ ಅರ್ಪಿಸಿಕೊಡಬೇಕು. ನಮ್ಮ ಆಲೋಚನೆ, ನಮ್ಮಲ್ಲಿರುವಂತಹ ಆಶಾಕಾಂಕ್ಷೆಗಳನ್ನು ಆ ದೇವರಲ್ಲಿ ಇಟ್ಟು ವಿಶೇಷ ರೀತಿಯಲ್ಲಿ ಪ್ರಾರ್ಥಿಸೋ ನಮ್ಮನ್ನು ಆಶೀರ್ವದಿಸಿ ನಮಗೆ ಬೇಕಾದಂಥ ಕೃಪಾವರಗಳನ್ನು ಬಾಲ ಯೇಸು ನಮಗೆ ದಯಪಾಲಿಸಲೆಂದು ಈ ದಿನ ವಿಶೇಷ ರೀತಿಯಲ್ಲಿ ಈಗ ನಾವೆಲ್ಲರೂ ಪ್ರಾರ್ಥಿಸೋಣ. ಯೇಸು ಪ್ರಭು ಆಲಿಸಿರಿ ದೀನರ ಪ್ರಾರ್ಥನೆ. ಯೇಸು ಪ್ರಭು ಆಲಿಸಿರಿ ದೀನರ ಪ್ರಾರ್ಥನೆ. ಕ್ರಿಸ್ತರಿಗೆ ತಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸಿದ ಜಗದ್ಗುರುಗಳು, ಧರ್ಮಾಧ್ಯಕ್ಷರುಗಳು, ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ತಮ್ಮ ಕರೆಗನುಸಾರವಾಗಿ ಜೀವಿಸಲು ತಮ್ಮನ್ನೇ ಸಂಪೂರ್ಣವಾಗಿ ದೈವಿ ಪ್ರಜೆಗಳ ಸೇವೆಗಾಗಿ ಸಮರ್ಪಿಸಿ ಬಾಳಲು ಬೇಕಾದ ನೆರವನ್ನು ನೀಡಿರೆಂದು ಪ್ರಾರ್ಥಿಸೋಣ. ಯೇಸು ಪ್ರಭು ಆಲಿಸಿರಿ ದೀನರ ಪ್ರಾರ್ಥನೆ. ದೀಕ್ಷಾಸ್ಥಾನ ಪಡೆದು ದೇವರ ಮಕ್ಕಳು ಧರ್ಮಸಭೆಯ ಪ್ರಜೆಗಳೆನಿಸಿಕೊಂಡ ನಾವು ಬಲಿಪೂಜೆ, ಸಂಸ್ಕಾರಗಳಲ್ಲಿ, ಪ್ರಾರ್ಥನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮನ್ನೇ ಸಂಪೂರ್ಣವಾಗಿ ಕ್ರಿಸ್ತರಿಗೆ ಸಮರ್ಪಿಸಿ ನಮ್ಮ ಕ್ರಿಸ್ತಿಯ ಜೀವನವನ್ನು ಅರ್ಥಭರಿತವಾಗಿ ಬಾಳಲು ಕೃಪೆ ನೀಡಿರೆಂದು ಪ್ರಾರ್ಥಿಸೋಣ. ಯೇಸು ಪ್ರಭು ಆಲಿಸಿರಿ ದೀನರ ಪ್ರಾರ್ಥನೆ. ಮಕ್ಕಳನ್ನು ಹೆತ್ತು ಸಾಕಿ ಸಲಹೋ ಜವಾಬ್ದಾರಿಯನ್ನು ಹೊತ್ತ ತಂದೆ ತಾಯಿಗಳು, ಜ್ಞಾನ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕ್ರೈಸ್ತಿಯ ಮೌಲ್ಯಗಳಲ್ಲಿ ವಿಶ್ವಾಸದಲ್ಲಿ ಬೆಳೆಸುವಂತೆ ಕೃಪೆ ನೀಡಿರೆಂದು ಪ್ರಾರ್ಥಿಸೋಣ. ಯೇಸು ಪ್ರಭು ಆಲಿಸಿರಿ ದೀನರ ಪ್ರಾರ್ಥನೆ. ದೀಕ್ಷಾಸ್ಥಾನ ಪಡೆದು ಹೆಸರಿಗೆ ಮಾತ್ರ ಕ್ರೈಸ್ತನೆನಿಸಿಕೊಂಡ ಅನೇಕರು ತಮ್ಮ ಜೀವನವನ್ನು ನವೀಕರಿಸಿ ಕ್ರಿಸ್ತರಲ್ಲಿ ಶರಣಾಗಿ ತಮ್ಮ ಜೀವನವನ್ನು ನವೀಕರಿಸಲು ಕ್ರಿಸ್ತರು ಅವರಿಗೆ ಪ್ರೇರಣೆಯನ್ನು ನೀಡಲೆಂದು ಪ್ರಾರ್ಥಿಸೋಣ. ಯೇಸು ಪ್ರಭು ಆಲಿಸಿರಿ ದೀನರ ಪ್ರಾರ್ಥನೆ. ಈಗ ಮೌನದಿಂದ ನಮ್ಮ ಸ್ವಂತ ಅವಶ್ಯಕತೆಗಳಿಗೋಸ್ಕರ ಪ್ರಾರ್ಥಿಸೋಣ. ದಯಾಮಯ ತಂದೆಯೇ, ಈ ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸಿರಿ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಿಮ್ಮ ಕೃಪೆ ಅನುಗ್ರಹದಿಂದ ತುಂಬಿ ನಾವು ನಿಮ್ಮ ಸೇವೆಯಲ್ಲಿ ತೊಡಗಿ ನಾವು ನಮ್ಮ ಸಹೋದರತ್ವವನ್ನು ಬೆಳೆಸಿ ಬಾಲವಯಸ್ಸಿನ ಮೂಲಕ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ದೈನಂದಿನ ಜೀವಿಸುವಂಥ ಕೃಪಾವರನ್ನು ನಮಗೆ ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಬಂದಿರುವೆ ತಂದಿರುವೆ ನನ್ನಲ್ಲಿ ನಿನಗೆಂದು ಸೊಂಟಿ ರಸಗಳ ರೂಪದಿ ಕಾಣಿಕೆ ನಿನಗೆಂದು ಸ್ವೀಕರಿಸು ಈ ನನ್ನ ಕಾಣಿಕೆ. ಮಾರ್ಪಡಿಸು ನಿನ್ನಯ ಪೂಜೆಗೆ, ನಿನ್ನಯ ಪೂಜೆಗೆ. ಸಹೋದರ ಸಹೋದರಿರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವರಿಗೆ ಅಂಗೀಕೃತರಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ನಿಮ್ಮ ಅತಿ ಪ್ರಿಯ ಪುತ್ರರನ್ನು ಲೋಕಕ್ಕೆ ಪ್ರಸಿದ್ಧಿಪಡಿಸಲು ಇಚ್ಛಿಸಿದ್ದೀರಿ. ಈ ಪ್ರಕಟಣೆಯನ್ನು ಗೌರವಿಸಲು ನಾವು ತಂದಿರುವ ಬಳಿ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನಿಮ್ಮ ವಿಶ್ವಾಸಿಗಳು ತಂದಿರುವ ಈ ಕಾಣಿಕೆಗಳು ಲೋಕದ ಪಾಪಗಳನ್ನು ಪರಿಹರಿಸಲು ದಯ ತೋರಿದ ನಿಮ್ಮ ಪುತ್ರರ ಬಲಿಯಾಗಿ ಮಾರ್ಪಡಲೇ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ
ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಜೋರ್ಡನ್ ನದಿಯ ನೀರಿನ ಮೂಲಕ ದೀಕ್ಷಾಸ್ಥಾನ ಎಂಬ ಹೊಸ ಸಂಸ್ಕಾರವನ್ನು ಸೂಚಕ ಹಾಗೂ ಅದ್ಭುತ ಕಾರ್ಯಗಳಿಂದ ಪ್ರಕಟಿಸಿದ್ದೀರಿ. ಹೀಗೆ ಆಕಾಶದಿಂದ ಕೇಳಿ ಬಂದ ನಿಮ್ಮ ಸ್ವರದ ಮೂಲಕ ನಿಮ್ಮ ದಿವ್ಯವಾಣಿಯೇ ನಮ್ಮ ಮಧ್ಯೆ ಜೀವಿಸುತ್ತಾರೆಂದು ನಾವು ವಿಶ್ವಾಸಿಸುವಂತೆ ಮಾಡಿದ್ದೀರಿ. ಅಂತೆಯೇ ಪಾರಿವಾಳದ ರೂಪದಲ್ಲಿ ಇಳಿದು ಬಂದ ಪವಿತ್ರಾತ್ಮರು ಬಡವರಿಗೆ ಶುಭ ಸಂದೇಶ ಸಾರಲು ನಿಮ್ಮ ಪುತ್ರರಾದ ಕ್ರಿಸ್ತರು ಸಂತಸದ ತೈಲದಿಂದ ಅಭ್ಯಗಿತರಾಗಿರುವರೆಂದು ನಾವು ಅರಿತುಕೊಳ್ಳುವಂತೆ ಮಾಡಿದರು. ಆದುದರಿಂದ ನಾವು ಸ್ವರ್ಗೀಯ ಶಕ್ತಿಗಳೊಂದಿಗೆ ಸೇರಿ ನಿಮ್ಮನ್ನು ನಿರಂತರವಾಗಿ ಈ ಲೋಕದಲ್ಲಿ ಆರಾಧಿಸುತ್ತಾ ನಿಮ್ಮ ಮಹಿಮೆಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು 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 ಪರಿಶುದ್ಧರು. ಇಹ ಪರಗಳು ನಿನ್ನ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ 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 ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ,
ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವ ಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಬ್ರತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಈ ವಾರ ಮುಖಾಂತರವು ಇವರೊಂದಿಗೂ ಈ ವಾರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರನ್ನು ತಂದೆ ಎಂದು ಕರೆಯುತ್ತಾ ಪ್ರಭು ಕ್ರಿಸ್ತರು ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿ ವಿಶ್ವಾಸದಿಂದ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ
ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಕ್ರಿಸ್ತರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಇಗೋ ನನ್ನ ದಾಸನು, ನನ್ನಿಂದಾಯ್ಕೆ ಆದವನು, ನನಗೆ ಪರಮ ಪ್ರಿಯನು, ಮೆಚ್ಚುಗೆಗೆ ಎನ್ನ ಪಾತ್ರನು. ಇಗೋ ನನ್ನ ದಾಸನು, ನನ್ನಿಂದಾಯ್ಕೆಯಾದವನು, ನನಗೆ ಪರಮ ಪ್ರಿಯನು, ಮೆಚ್ಚುಗೆಗೆ ಎನ್ನ ಪಾತ್ರನು, ನೆಲೆಗೊಳಿಸುವೆ ಅವನಲ್ಲಿ ಎನ್ನ ಆತ್ಮವನು, ಸಾರ್ವನಿವನು ಜಗದಲ್ಲಿ ಎನ್ನ ಧರ್ಮವನು. ಇಗೋ ನನ್ನ ದಾಸನು, ನನ್ನಿಂದಾಯ್ಕೆಯಾದವನು, ಇಗೋ ನನ್ನ ದಾಸನು, ನನ್ನಿಂದಾಯ್ಕೆಯಾದವನು. ಪ್ರಾರ್ಥಿಸೋಣ. ಪ್ರಭು, ಈ ಪವಿತ್ರ ಕೊಡುಗೆಗಳಿಂದ ಪೋಷಿತರಾದ ನಾವು ನಿಮ್ಮ ದಯೆಯನ್ನು ದೈನ್ಯದಿಂದ ಯಾಚಿಸುತ್ತೇವೆ. ನಿಮ್ಮ ಏಕೈಕ ಪುತ್ರರ ಮಾತುಗಳನ್ನು ನಿಷ್ಠೆಯಿಂದ ಆಲಿಸಿ ಹೆಸರಿನಲ್ಲೂ ಸತ್ಯದಲ್ಲೂ ನಿಮ್ಮ ಮಕ್ಕಳಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.
ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕುಳಿತುಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ಬಾಲಯೇಸುವಿನ ವಾರ್ಷಿಕ ಮಹೋತ್ಸವಕ್ಕೆ ಸಿದ್ಧತೆಯಾಗಿ 7ನೆಯ ದಿನದ ನೊವೇನವನ್ನು ನಾವಿಂದು ಮಾಡುತ್ತಿದ್ದೇವೆ. ಕರ್ತರ ಪವಿತ್ರ ಸ್ನಾನದ ಹಬ್ಬವನ್ನು ನಾವು ಕೊಂಡಾಡುತ್ತಿದ್ದೇವೆ. ಈ ಮೂಲಕ ಕ್ರಿಸ್ತ ಜಯಂತಿಯ ಕಾಲ ಸಮಾಪ್ತಿಗೊಳ್ಳುತ್ತದೆ. ದೈವಾರಾಧನೆ ವಿಧಿಯಲ್ಲಿ ನಾಳೆಯಿಂದ ಸಾಧಾರಣ ಕಾಲವನ್ನು ನಾವು ಆರಂಭಿಸುತ್ತೇವೆ. ಈ ದಿನ ಈ ಪುಣ್ಯಕ್ಷೇತ್ರಕ್ಕೆ ಒಂದು ವಿಶೇಷ ದಿನ. ಯಾಕಂದರೆ ಸುಮಾರು 30 ವರ್ಷಗಳ ಹಿಂದೆ ಇದೇ ದಿನದಂದು 1996 ಜನವರಿ 11ರಂದು ಈ ಪುಣ್ಯಕ್ಷೇತ್ರವನ್ನು ಆಶೀರ್ವದಿಸಲಾಗಿತ್ತು. ಈ ಭವ್ಯ ದೇವಾಲಯವನ್ನು ಆಶೀರ್ವದಿಸಿ ದೈವಾರಾಧನೆಗೆ ಮೀಸಲಾಗಿಟ್ಟಿತ್ತು. ಆ ನಂತರ ಇಲ್ಲಿ ಬಾಲಯೇಸುವಿನ ಭಕ್ತಿ ಇನ್ನೂ ಹೆಚ್ಚಾಗಿ ಹಬ್ಬಿ ನಾವೆಲ್ಲರೂ ದೇವರಿಂದ ಅನೇಕ ಆಶೀರ್ವಾದಗಳನ್ನು ಪಡೆಯಲು ದೈವಾರಾಧನೆಯಲ್ಲಿ ಭಾಗವಹಿಸಲು ಸಾಧ್ಯವಾಗಿದೆ. ಈ ದಿನದಂದು ನಾವು ಈ ಭವ್ಯ ದೇವಾಲಯವನ್ನು ನಿರ್ಮಿಸಲು ಕಾರಣಕರ್ತರಾದ ಎಲ್ಲವರನ್ನು, ಕೆಲಸಗಾರರಿಂದ ಹಿಡಿದು ಇಲ್ಲಿ ಸೇವೆಯನ್ನು ಸಲ್ಲಿಸಿದ ಎಲ್ಲ ಕಾರ್ಮೆಲ್ ಗುರುಗಳನ್ನು, ಇಂಜಿನಿಯರ್, ಆರ್ಕಿಟೆಕ್ಟ್, ಕಾಂಟ್ರಾಕ್ಟರ್, ದಾನಿಗಳು ಎಲ್ಲರನ್ನ ನಾವು ಸ್ಮರಿಸಿ ದೇವರ ಆಶೀರ್ವಾದಗಳನ್ನು ಅವರ ಮೇಲೆ ಬೇಡುತ್ತೇವೆ. ಅನೇಕರು ಆ ದಿನಗಳಲ್ಲಿ ಇದ್ದವರು ಇಂದು ಇಲ್ಲ. ಅವರಿಗೆ ಕರ್ತರು ಚಿರಶಾಂತಿಯನ್ನು ಕರುಣಿಸಲಿ. ಈಗ ಇರುವವರಿಗೆ ಮನಸ್ಸಿಗೆ, ದೇಹಕ್ಕೆ ಸುಖ ಶಾಂತಿಯನ್ನು ನೀಡಲಿ ಎಂದು ನಾವು ಬೇಡುತ್ತೇವೆ. ದೇವರು ಈ ಪುಣ್ಯಕ್ಷೇತ್ರದ ಮೂಲಕ ನಮ್ಮ ಮೇಲೆ ಹರಿಸಿದ ಎಲ್ಲ ಆಶೀರ್ವಾದಗಳನ್ನು ನೆನೆಸಿಕೊಂಡು ದೇವರಿಗೆ ಗಟ್ಟಿಯಾಗಿ ಕೈ ಚಾಪಾಳೆ ತಟ್ಟಿ ಅವರಿಗೆ ಸ್ತುತಿಯನ್ನು ಸಲ್ಲಿಸೋಣ. ಈ ದಿನ ಈ ಬಲಿಪೂಜೆಯನ್ನು ಅರ್ಪಿಸಿದವರು ವಂದನೀಯ ಸ್ವಾಮಿ ಅಲ್ಫೋನ್ಸ್ ಬ್ರಿಟ್ಟೋರವರು, ನಮ್ಮದೇ ಕಾರ್ಮೆಲ್ ಸಭೆಯ ಗುರುಗಳು, ಬೆಂಗಳೂರಿನಲ್ಲಿದ್ದು ನಮ್ಮ ಪ್ರೊವಿನ್ಷಿಯಲ್ ಗುರುಗಳ ಸಹಾಯಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ. ಅವರ ಅಣ್ಣನು ಕೂಡ ಮೈಸೂರು ಧರ್ಮ ಪ್ರಾಂತ್ಯದ ಧರ್ಮಗುರುಗಾಗಿ ಸೇವೆ ಸಲ್ಲಿಸುತ್ತಾರೆ. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸೋಣ. ಜೊತೆಗೆ ಈ ಗಾನವೃಂದಕ್ಕೆ ಸಹಾಯವನ್ನು ಮಾಡಿದ ಗಾನವೃಂದದ ಸದಸ್ಯರಿಗೆ, ಸ್ವಯಂ ಸೇವಕರಿಗೆ ಹಾಗೂ ನಿಮಗೆಲ್ಲರಿಗೂ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈ ದಿನ ಎಲ್ಲ ಧಾರ್ಮಿಕರಿಗಾಗಿ ನಾವು ದಿನವನ್ನು ಮೀಸಲಿಟ್ಟಾಗ ನಮ್ಮ ಕುಟುಂಬಗಳಲ್ಲಿ ಗುರುಗಳಾಗಲು, ಸಿಸ್ಟರ್ಸ್ಗಳಾಗಲು ದೈವಿಕರೆಯನ್ನು ಮಕ್ಕಳು ಮನಗಾಣುವಂತೆ ನಾವು ಅವರನ್ನು ಪ್ರೇರೇಪಿಸೋಣ, ಹುರಿದುಂಬಿಸೋಣ. ಈ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ. ಯಾಕಂದರೆ ನಮಗೆಲ್ಲರಿಗೂ ಗುರುಗಳು, ಕನ್ಯಾಸ್ತ್ರೀಯರ ಅಗತ್ಯ ಬಹಳವಾಗಿ ಇದೆ. ಮತ್ತೊಮ್ಮೆ ನಿಮಗೆ ತಿಳಿಯಪಡಿಸುವಂತೆ ಹಬ್ಬದ ಬಲಿಪೂಜೆ ಕನ್ನಡದಲ್ಲಿ ಜನವರಿ 14ನೇ ತಾರೀಕು ಬುಧವಾರದಂದು 1 ಗಂಟೆಗೆ ನೆರವೇರುವುದು. ಧನ್ಯವಾದಗಳು. ಈಗ ನವೀನ ಪ್ರಾರ್ಥನೆಗಾಗಿ ಮೊಣಕಾಲೂರೋಣ. ಪವಿತ್ರ ಬಾಲಯೇಸುವಿನ ನೊವೆನ ಪ್ರಾರ್ಥನೆ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯದಿರಿ. ದೇವರ ಸಾಮ್ರಾಜ್ಯಂತ ಬರದೆ. ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದೇ ಇರುವವನು ಅದನ್ನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲ್ನಲ್ಲಿನ ಯೇಸು ಪ್ರಭುವಿನ ವಾಕ್ಯಗಳು ಇವು. ಬಾಲಯೇಸು ಮಕ್ಕಳಿಂದ ಹಿಡಿದು ಸರ್ವರಲ್ಲಿ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಸಂಕಷ್ಟ ರೋಗ ಜಿನಗಳಲ್ಲಿ ನನ್ನ ಕೃಪಾರು ಕೊಡುಗಳನ್ನು ಬಿಡುವರು. ಪರಿಶುದ್ಧ ಮುಖ್ಯ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವರಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಿನ್ನನ್ನು ಆಶೀರ್ವದಿಸುವೆನು. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲೆ ಯೇಸುವೆ, ನಾವು ನಮ್ಮ ಕೈಯನ್ನು ಆಶೀರ್ವದಿಸುತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿಗೆ ಬಂದಿರುವ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ
ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೆನ್. ಈಗ ನಮ್ಮೆಲ್ಲ ಕೋರಿಕೆಗಳನ್ನು ಬಾಲೇಸುವಿನ ಪಾದದಲ್ಲಿ ಸಮರ್ಪಿಸೋಣ. ಪ್ರತ್ಯೇಕವಾಗಿ ಧಾರ್ಮಿಕ ಸಹೋದರರು ಮತ್ತು ಧರ್ಮ ಭಗಿನಿಯರಿಗಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದ ನೆರವು ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡಿಯಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯ ಪ್ರಸಾದ ಪುಣ್ಯ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರ್ಯಾದೆಯ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ದೇವಪುತ್ರರು ಮನುಷ್ಯರಾದರು, ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ದೇವಪುತ್ರರು ಮನುಷ್ಯರಾದರು, ನಮ್ಮೊಡನೆ ಜೀವಿಸಿದರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದರಿದ್ದಾಗಿ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೆನ್. ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೆನ್. ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೆನ್. ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪ್ರಾರ್ಥಿಸೋಣ. ಓ ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಾವು ನಿಮ್ಮ ಪ್ರತಿಮೆಯ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ಹೃನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಾಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೋಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ನಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾ ಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೆನ್. ಬಾಲೇಸು ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಕೃಪಾವರಿಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ದಯಭರಿತ ಬಾಲಯೇಸುವೆ, ನಿಮ್ಮ ಮುಂದೆ ಕಣ್ಣುನೋರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನಮ್ಮ ಸಹಾಯಕರು, ನೀವೇ ನಮ್ಮ ಆಶ್ರಯದಾತರು ಎಂದು ನಿವೇದಿಸುತ್ತೇವೆ. ನಿಮ್ಮ ದಯೆ ಧಾರಾಳತ್ವನೆಲ್ಲೆಲ್ಲೂ ಸಾರುತ್ತೇವೆ. ನಿಮ್ಮ ಅಪಾರ ಪ್ರೀತಿ ಪರಮರಿಗೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ನಿರ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೆನ್. ಸರ್ವಶಕ್ತ ಸ್ವಾಮಿ ಯೇಸು ಕ್ರಿಸ್ತರು ಸದಾ ನಿಮ್ಮೊಂದಿಗಿದ್ದು ನಿಮ್ಮನ್ನು ರಕ್ಷಿಸಲಿ. ನಿಮ್ಮ ಹೃದಯದಲ್ಲಿ ವಾಸಿಸಿ ನಿಮ್ಮನ್ನು ಆದರಿಸಲಿ. ನಿಮ್ಮ ಮುಂದಿದ್ದು ನಿಮಗೆ ದಾರಿ ತೋರಿಸಲಿ. ನಿಮ್ಮ ಹಿಂದಿದ್ದು ನಿಮ್ಮನ್ನು ಕಾಪಾಡಲಿ. ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಯುಗ ಯುಗಾಂತರಕ್ಕೂ ಪಿತಾ ಮತ್ತು ಪವಿತ್ರಾತ್ಮರೊಡನೆ ಜೀವಿಸಿ ಆಳುವ ಕರ್ತರು ಅವರೇ. ಆಮೆನ್. ಮನದಲ್ಲಿ ನಾನಿನ್ನ ಪೂಜಿಪೆ, ಬಾಯೇಸು ಕಂದ ನಾ ಹಾಡುವೆ. ಮನದಲ್ಲಿ ನಾನಿನ್ನ ಪೂಜಿಪೆ, ಹೂವಾಗಿ ಹಾಡುವ ರಳಿತು, ಆನಂದದ ರಾಗ ಹಾಡಿತು, ಬಾಳಲ್ಲಿ ನಗುವನ್ನು ತುಂಬಿತು, ಹೃದಯ ಇಂದು ನಲಿದಾಡಿತು. ಅರಸು ನಮ್ಮನು ಬಾಲಯೇಸುವೆ, ಕರವ ಮುಗಿದು ನಿಮ್ಮಲ್ಲಿ ಬೇಡುವೆ. ಬಾಯೇಸು ಕಂದ ನಾ
ಧ್ಯಾನದಲ್ಲಿ ನಾನಿನ್ನ ತೂಗುವೆ. ಪುತ್ರನೊಡಗೂಡಿ ಹರಸಿಂಹನು ತಾಯೇ. ವೈದ್ಯಶಾಸ್ತ್ರ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.